ಬೆಳ್ತಂಗಡಿ ಘಟಕದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಆಶ್ರಯದಲ್ಲಿ ಹಾಗೂ ಬೆಳ್ತಂಗಡಿ ಯುವವಾಹಿನಿ ಮಹಿಳಾ ಸಂಚಲನ ಸಮಿತಿ ಇವರ ಸಹಕಾರದೊಂದಿಗೆ ಬುಲಿಚಿಲ್ ಮನೆ ಅಂಗಳದಲ್ಲೊಂದು ಸಾವಯವ ತೋಟ ಎಂಬ ಕಾರ್ಯಕ್ರಮ ನಡೆಯಿತು. ಮನೆ ಅಂಗಳದಲ್ಲೇ ಸುಲಭವಾಗಿ ಹೇಗೆ ಸಾವಯವ ತೋಟ ಮಾಡಬಹುದು, ರಾಸಾಯನಿಕ ವಿಷವನ್ನ ಬಳಸದೆ ಕೀಟನಾಶಕಗಳನ್ನು ಹೇಗೆ ತಯಾರಿಸಬಹುದು ಎಂದು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ರೂಪೇಶ್ ಧರ್ಮಸ್ಥಳ ಇವರು ಸಾವಯವ ಕೃಷಿ ಸಾಧಕ ಬಾಧಕವನ್ನು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಿಟ್ಟೆಡೆ ಕೋಟೆ ಚೆನ್ನಯ್ಯ ಸೇವಾ ಸಂಘ ಕುಕ್ಕೇಡಿ ಇದರ ಅಧ್ಯಕ್ಷ ಅಮ್ಮಾಜಿ ಪೂಜಾರಿ, ಬೆಳ್ತಂಗಡಿ ಘಟಕದ ಯುವವಾಹಿನಿ ಅಧ್ಯಕ್ಷ ಎಂಕೆ ಪ್ರಸಾದ್ ಸೇರಿದಂತೆ ಅನೇಕ ಸದಸ್ಯರು ಉಪಸ್ಥಿತರಿದ್ದರು.